ಕರಾವಳಿಯ ಹೆಮ್ಮೆಯ ಗಂಡು ಕಲೆ ಯಕ್ಷಗಾನ. ಕಲಾವಿದರ ಹೆಜ್ಜೆಗಾರಿಕೆಗೆ, ಭಾಗವತಿಯ ಗಾಯನಕ್ಕೆ, ಮಾತುಗಾರಿಕೆಯ ಚಾತುರ್ಯಕ್ಕೆ ಮನಸೋಲದವರಿಲ್ಲ. ಅಂಥ ಗಂಡು ಕಲೆ ಯಕ್ಷಗಾನ ಇದೀಗ ಸಾಂದರ್ಭಿಕಕ್ಕೆ ತಕ್ಕುದಾದ ವಿಚಾರವನ್ನ ಧಾರೆ ಎರೆಯುವ ಮೂಲಕ ಅಭಿಮಾನಿಗಳಿಗೆ ಮತ್ತಷ್ಟು ಹತ್ತಿರವಾಗ್ತಾ ಇದೆ. ಸದ್ಯ ಭಾರತ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಇದೆ. ಇದೇ ಸಮಯದಲ್ಲಿ ಆಪರೇಷನ್ ಸಿಂಧೂರದ ಮೂಲಕ ಪಾಕ್ಗೆ ಭಾರತ ಪ್ರತ್ಯುತ್ತರ ನೀಡಿದೆ. ಇದೇ ವಿಚಾರ ರಂಗಸ್ಥಳದಲ್ಲಿ ಸದ್ದು ಮಾಡಿದ ವಿಡಿಯೋ ವೈರಲ್ ಆಗಿದೆ. ಹೌದು, ಪಾವಂಜಿ ಮೇಳದಲ್ಲಿ ಕಲಾವಿದ ದಿನೇಶ್ ಶೆಟ್ಟಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡಿದ ಸಂಭಾಷಣೆಯ ವಿಡಿಯೋವೊಂದು ವೈರಲ್ ಆಗಿದೆ. ಶಾಸಕ ಸುನಿಲ್ ಕುಮಾರ್ ತಮ್ಮ ಸುನಿಲ್ ಕುಮಾರ್ ಕಾರ್ಕಳ ಹೆಸರಿನ ಖಾತೆಯಲ್ಲಿ ವಿಡಿಯೋವನ್ನು ಶೇರ್ ಮಾಡಿದ್ದು, ಈ ವಿಡಿಯೋದಲ್ಲಿ ಪಾವಂಜೆ ಮೇಳದಲ್ಲಿ ಯಕ್ಷಗಾನ ಕಲಾವಿದ ದಿನೇಶ್ ಶೆಟ್ಟಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡ್ತಾ ಇರೋದು ಕಾಣಬಹುದು. ಈ ಪವಿತ್ರವಾದ ನೆಲದಲ್ಲಿ ನಾನು ಹುಟ್ಟಿದವ, ಪವಿತ್ರವಾದ ಸಂಸ್ಕಾರವನ್ನ ಪಡೆದವ. ಈ ನೆಲಕ್ಕೆ ತಾಯಿ ಎಂದು ನಾವು ಕರೀತೇವೆ. ತಾಯಿ ಎಂದು ಕರೆಯುವ ಈ ನೆಲ ಇದು ಬಿಟ್ರೆ ಇನ್ನೊಂದಿಲ್ಲ. ಹೀಗಾಗಿ ನಮಗೆ ದೇಶ ಪ್ರೇಮವನ್ನ ಕಲಿಸಿದೆ, ಬಿಟ್ರೆ ದೇಶ ದ್ರೋಹ ಮಾಡೋದನ್ನ ಕಲಿಸಲಿಲ್ಲ ಎಂಬ ಹೇಳಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ವೇಳೆ ಸ್ತ್ರೀ ವೇಷಧಾರಿಯೊಬ್ಬರು ಈ ತಾಯಿಯ ಸಿಂಧೂರ ಅಳಿಸಲು ಬಂದ್ರೆ ಏನ್ ಮಾಡೋದು ಅಂದಿದ್ದಾರೆ. ಇದಕ್ಕೆ ಉತ್ತರ ನೀಡಿದ ಕಲಾವಿದ ದಿನೇಶ್ ಶೆಟ್ಟಿ, ತಾಯಿಯ ಸಿಂಧೂರವನ್ನ ಒರೆಸ್ತೇನೆ ಅಂತ ಬಂದ್ರೆ ಈ ನೆಲದ ಒಬ್ಬಳು ಹೆಣ್ಣಿನ ಸಿಂಧೂರ ಒರೆಸಿದ್ರೆ ವೈರಿಗಳ ಸಾವಿರ ಮಡದಿಯರ ಸಿಂಧೂರ ಅಳಿಸೋದಕ್ಕೆ ನಾವೆಲ್ಲರೂ ಸಿದ್ಧರಾಗಿ ನಿಂತಿದ್ದೇವೆ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ. ನಮಗೆ ಬೇಡ, ದೇಶದ ಸಂಸ್ಕಾರ ಸಂಹಿತೆಯನ್ನು ಉಳಿಸುವ ದೇವಾಲಯ ವಿದ್ಯಾಲಯವೇ ಈ ನೆಲಕ್ಕೆ ಬೇಕಾದದ್ದು ತರುಣೀಮಣಿ. ಅಂತಹ ಪವಿತ್ರವಾದ ನೆಲದಲ್ಲಿ ನಾ ಹುಟ್ಟಿದವ, ಪವಿತ್ರವಾದ ಸಂಸ್ಕಾರವನ್ನು ಪಡೆದವ. ಈ ನೆಲಕ್ಕೆ ತಾಯಿ ಅಂತ ನಾವು ಕರೆಯುತ್ತೇವೆ. ತಾಯಿ ಅಂತ ಕರೆಯುವ ನೆಲ ಇದ್ರೆ ಅದು ಇದು ಬಿಟ್ಟೆ ಇನ್ನೊಂದಿಲ್ಲ. ಆದ್ದರಿಂದ ಮಾತೃ ಗರ್ಭ ನಮಗೆ ದೇಶ ಪ್ರೇಮವನ್ನು ಕಲಿಸಿದೆ, ಬಿಟ್ರೆ ದೇಶದ್ರೋಹವನ್ನು ಕಲಿಸಲಿಲ್ಲ. ಈ ತಾಯಿಯ ಸಿಂಧೂರವನ್ನು ಅಳಿಸಲಿಕ್ಕೆ ಬಂದ್ರೆ ಏನು ಮಾಡುದು? ಮತ್ತೆ ಆ ತಾಯಿಯ ಸಿಂಧೂರವನ್ನು ಒರೆಸುತ್ತೇನೆ ಅಂತ ಬಂದ್ರೆ ಈ ನೆಲದ ಒಬ್ಬಳು ಹೆಣ್ಣಿನ ಸಿಂಧೂರ ಒರೆಸಿದ್ರೆ ವೈರಿಗಳ ಸಾವಿರ ಮಡದಿಯರ ಸಿಂಧೂರ ಅಳಿಸುವುದಕ್ಕೆ ಬದ್ಧರಾಗಿ ನಿಂತವರು ನಾವೆಲ್ಲ. ಆದ್ದರಿಂದ ಒಬ್ಬ ಸುಹಾಸ ಬೀರುವವ ಹೋಗಿರಬಹುದು, ಆದರೆ ಪ್ರತಿಯೊಬ್ಬರ ಅಂತರಂಗದಲ್ಲಿ ಒಂದಾಸ ಬೀರಿಸುವ ಸಾವಿರ ಸುಹಾಸರು ಮತ್ತೆ ಹುಟ್ಟಿ ಬರುವ ನೆಲವಿದು ಕನ್ನೆ. ಅಂತಹ ಪವಿತ್ರವಾದಂತಹ ನೆಲದಲ್ಲಿ ಜನ್ಮವೆತ್ತು ಬಂದವರು ನಾವು. ಆ ನಿಟ್ಟಿನಿಂದ ಹೇಳ್ತಾ ಇದ್ದೇನೆ, ಮಂದಹಾಸ ಬೀರುವ, ಆನಂದವನ್ನು ಒದಗಿಸುವ ಕನ್ಯಾಮಣಿಯಾದ ನೀ ಯಾರು? ಇಲ್ಲಿ ಏನು ನಿನಗೆ ಕಾಯಕ? ಅಪ್ಪ ಅಮ್ಮ ಊರು ಉದ್ದೇಶ ವಿಸ್ತರಿಸುವೆಯಾ?